ಫೋಟೋಸ್ ಆತ್ಮಹತ್ಯೆ ಪಂಡ ಕುರ್ಚಲ ಪಡುವ ಭಯಂಕರ ಟಫ್ ಉಂಟು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಾವು ಇವತ್ತು ಮಂಗಳೂರಲ್ಲಿದ್ದೇವೆ. ಇವತ್ತಿನ ಗೇಮ್ ಏನಂತ ಹೇಳಿದ್ರೆ, ನಾವು ಕೆಲವು ಫೋಟೋಸ್ ಅನ್ನು ತೋರಿಸ್ತೇವೆ. ಆ ಫೋಟೋಸ್ ಅನ್ನು ನೋಡಿ ಕನ್ನಡ ಸಾಂಗ್ಸ್ ಗಳನ್ನ ಯಾವುದಂತ ಪತ್ತೆ ಹಚ್ಚಬೇಕು. ಬನ್ನಿ ನಡೆಯುವ. ಕನ್ನಡ ಬರ್ತದಾ? ಒಂದು ಸಿಂಪಲ್ ಗೇಮ್ ಇದೆ, ಸ್ವಲ್ಪ ಈ ಕಡೆ ಬರ್ತೀರಾ? ಮಗ ರೆಡಿ ಇಲ್ಲ ಇರು. ಸಿಂಪಲ್ ಗೇಮ್, ಕನ್ನಡ ಬರ್ತದಲ್ಲ. ಇಲ್ಲಿ ಫೋಟೋಸ್ ಉಂಟು ಒಂದು ಕೆಲವು. ಆ ಫೋಟೋಸ್ ಅರೇಂಜ್ ಮಾಡಿ ಒಂದು ಸಾಂಗ್ ಇದೆ ನೇಮ್ ಬರ್ತದೆ. ಆ ಫೋಟೋಸ್ ಅನ್ನು ನೋಡಿ ಆ ಸಾಂಗ್ ನ ನೇಮ್ ಹೇಳಿದ್ರೆ ಅವಳಿಗೆ ಬಿಟ್ಟು ಕೊಡ್ತಾಳೆ. ಎಂಟಿವಿ ಸುಬ್ಬಲಕ್ಷ್ಮಿಗೆ ಸುಬ್ಬುಲಕ್ಷ್ಮಿಗೆ ಬರೆಯೋಣ. ಹಂಗಾಯ್ತು. ಇದು ರವಿಚಂದ್ರನ್ ಸಾಂಗ್, ಎಮ್ಮೋ ಎಮ್ಮೋ ನೋಡ್ದೆ ನೋಡ್ಬಾರ್ದ ನಾನು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಒಂದು Just try. ಗೊತ್ತಿಲ್ವಾ? It's okay. ಜಿಂಕೆ ಮರಿ. Correct. ನಾವು ಮನೆ I hardly watch Kannada, that's why I'm not. You can try. ನಾವು ಮನೆಯಲ್ಲಿ ಇಲ್ಲ. ನಾವು ಮನೆಗೆ ಹೋಗೋದಿಲ್ಲ. ಕಾನ ಸಿಂಪಲ್ ಆಗಿ ಫೋಟೋಸ್ ಸಿಂಪಲ್ ಫೋಟೋಸ್ ಸಂಗ. Your name? ಚೈತ್ರ, ನಿಶಾ, ಸಂಯುಕ್ತ, ಭಾಗ್ಯಶ್ರೀ. first picture. ಮಿಂಚಾಗಿ ನೀನು ಬರು. ಆ ಪಕ್ಷಿದ ಹೆಸರು ಗೊತ್ತಾದ್ರೆ ಗೊತ್ತಾಗ್ತದೆ. ಮಾತಾಡುದಿಲ್ಲ ಹಾಗಾದ್ರೆ. ಪಕ್ಷಿದ ಯಾವ್ದು ಹಾಡು ಉಂಟಾ? ಮಾತಾಡುದಿಲ್ಲ ಯಾವ್ದು ಹಾಡು? ಗೊತ್ತಿಲ್ಲ. ಬರ್ಡ್ ನೇಮ್ ಹೇಳ್ತಾ ಹೋಗಿ, ಮೇ ಬಿ ಬರ್ಬೋದು. ಅದು ಯಾವ ಹೋಗಿಲ್ಲ ಅಲ್ಲ ಅದು. ಬುಲ್ಬುಲ್ ನೀ ಮಾತಾಡಕ್ಕೆ ಟ್ರೈ ಮಾಡ್ತೀರಾ? ಗೊತ್ತಾಗ್ಲಿಲ್ಲ. ಕ್ವಿಟ್. ಸಖತ್ತಾಗಳೆ, ಸುಮ್ಮನೆ ನೋಡ್ತಾಳೆ. ಕನ್ನಡನಾ? ಕನ್ನಡ, ಓನ್ಲಿ ಕನ್ನಡ. ಉಪೇಂದ್ರನ ಎಂಟಿವಿ ಸುಬ್ಬುಲಕ್ಷ್ಮಿಗೆ ಬರೆಯೋಣ. ಬೆಳಗೆದ್ದು ಯಾರ ಲಾಸ್ಟ್ ಒನ್. ಶಿಷ್ಯ. ಸೊಂಟದ ವಿಷಯ ಕನ್ನಡ, ಓನ್ಲಿ ಕನ್ನಡ. ಈ ಮನೆ ಹತ್ರ
ಈ ಮನೆ ನಮ್ದು ಮನೆ ಇಲ್ವಾ? ನಾವು ಮನೆಗೆ ಹೋಗೋದಿಲ್ಲ. ನಾವು ಮನೆಗೆ ಹೋಗೋದಿಲ್ಲ. ಅದಾ ಮಾರಿ ಕಣ್ಣು ಊರಿ ಮ್ಯಾಲೆ. ಕನ್ನಡ ಸಾಂಗ್ ಓನ್ಲಿ ಕನ್ನಡ ಎನಿ ಕ್ಲೂ ವಿಚ್ ಮೂವಿ ಪ್ರಶ್ನೆ ಉತ್ತರ ಸಮಥಿಂಗ್ ಅಂತ ಇರುತ್ತೆ. ನಿಮ್ದಾಯ್ತಾ Then scribble and this ನೋ ಐಡಿಯಾ idea. No idea. ಹೂ ಇಸ್ ಹೀರೋ ಆತ್ಮ ತಗೊಂಡೆ ಕೂರ್ಸಲ ಬಡವನಿಗೆ. ಭಯಂಕರ ಟಫ್ ಉಂಟು ಡೋಂಟ್ ನೋ ನೋ ಐಡಿಯಾ ಸ್ಕಿಪ್ ದಟ್ ನೋ ಐಡಿಯಾ Okay, you want to know the answer? ಯಾ ವಾಟ್ ಇಸ್ ದಟ್ ಯಾರು ಯಾರು ಗೀಚಿ ಹೋದ ಯಾರೋ ಆಳು ಹಣೆ ಬರ. ಯಾರೋ ಗೀಚಿ ಹಂಗ ಸಾ ಬೈನ ನಾ ಏನೋ ಕೆಸುಕುರ್ಗು ಏನ್ song ಬರುತ್ತೆ? ಚಿಮ್ಕೆ ಕರೀನಾ ಐಡಿಯಾ ಇಲ್ವಾ? So ಹೇಳ್ಬೋದಾ ನಾವು ಯಾವ ಸಾಂಗ್ ಅಂತ ನಿಮ್ಗೆ? ಖಾಲಿ ಕ್ವಾರ್ಟರ್ ಬಾಟ್. ಖಾಲಿ ವಾಟರ್ ಬಾಟ್ಲಿ ಹಂಗೆ ಲೈಫ್ ಇಲ್ಲದ ವಿಷಯ ಬೇಡವ ಶಿಷ್ಯ. Okay, thank you. ಜಿಂಕೆ ಮರೀನಾ. ನಾ ಯೋಚಿಸಿದ್ದೆ ಅದು ನೀನಂತಿದ್ದಲ್ಲ ಜಿಂಕೆ ಮರೀನಾ. ನೀ ಜಿಂಕೆ ಮಾರಿನ. ನೀ ಜಿಂಕೆ ಮಾರಿನ. ಪಾಯಿಂಟ್ ಔಟ್ ಇತ್ತು ಅದಕ್ಕೆ ನಂಗೆ ಅದು ನೀವು ಅಂತ. ಜಿಂಕೆ ಮಾರಿನ, ನೀ ಜಿಂಕೆ ಮಾರಿನ. ಓಕೆ, ಥ್ಯಾಂಕ್ ಯು. ಒಂದು ಫೋಟೋಸ್ ತೋರಿಸ್ತೇವೆ ನಾವು ಅಲೈನ್ಮೆಂಟ್ ಅಲ್ಲಿ. ಆಳ್ವಾಸ್ ಈ ರೌಲಿ ತರ ಫೋಟೋಸ್ ತೋರಿಸ್ತೇವೆ ನಾವು. ಆ ಫೋಟೋಸ್ ಅನ್ನು ತೂದು ಜಸ್ಟ್ ಟ್ರೈ ಮಾಡಿ. ಕನ್ನಡ ಬರುತ್ತಾ? ಜಸ್ಟ್ ಅ ಸ್ಮಾಲ್ ಗೇಮ್. ಲೈಕ್ ನಾವು ಪಿಕ್ಚರ್ ತೋರಿಸ್ತೇವೆ. ಜಸ್ಟ್ ಯು ಹ್ಯಾವ್ ಟು ಸಜೆಸ್ಟ್ ದ ಕನ್ನಡ ಸಾಂಗ್. ಲೈಕ್ ಹಿಂದಿ ಸಾಂಗ್ಸ್ ಅಲ್ಲೇ ಹೇಳ್ಬೋದು ನನಗೆ. ಲೈಕ್ ಕನ್ನಡ ಸಾಂಗ್ ಗೆಸ್ ಮಾಡ್ಬೋದು ಏನಾದ್ರು. ಲೈಕ್ ಇದು ಕೇಳಿದ್ದೀರಿ ಆದ್ರೆ ಐಡಿಯಾ. ಓಕೆ, ಗೊತ್ತಿಲ್ವಾ? ಇದಕ್ಕೆ ನೀವು ಟ್ರೈ ಮಾಡ್ತೀರಾ? ನೀವು ಟ್ರೈ ಮಾಡ್ತೀರಾ? ಎರಡು ನಿಮಿಷ. ಕನ್ನಡ ಬರ್ತದಾ? ಒಂದು ಸಿಂಪಲ್ ಗೇಮ್ ಇದೆ. ಸ್ವಲ್ಪ ಈ ಕಡೆ ಬರ್ತೀರಾ? ಮೊದಲು ರೆಡಿ ಇಲ್ಲ ಇರು. ಓಕೆ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ಒಂದು ಪುಲಿಮುಂಚಿ ವೈನ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ, ಅದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಂಗಳೂರಲ್ಲಿದ್ದೇವೆ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಇಪ್ಪಡ ಅಂಚನೆ ಇಪ್ಪಡು ಈಗ ಕಟ್ಮಲ್ಪು ಯೂಟ್ಯೂಬ್ ಅಲ್ಲಿ ಮರ್ಯಾದೆ ಹೋಗುತ್ತದೆಂದು ಹೆದರಬೇಡ. ಯೂಟ್ಯೂಬ್ ಅಲ್ಲಿ ಹಣ ಮಾಡಿ ಯಶಸ್ಸು ಕಂಡಿದ್ದನ್ನು ನಾನು ನೋಡಿದ್ದೇನೆ. ಶುಭರಾತ್ರಿ. ಶುಭರಾತ್ರಿ.